ಮಂಗಳೂರಿನ ಬೋಂದಲ್ನಲ್ಲಿರುವ ಮಣೇಲ್ ಶ್ರೀನಿವಾಸ್ ನಾಯ್ಕ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಬೆಸೆಂಟ್ ಕ್ಯಾಂಪಸ್ನಲ್ಲಿ ಎಡಿಫೈ 2025 ಎಂಬ ರಾಜ್ಯ ಮಟ್ಟದ ಅಂತರ್ ಕಾಲೇಜು ಯುಜಿ ಮತ್ತು ಪಿಜಿ ಮ್ಯಾನೇಜ್ಮೆಂಟ್ ಮತ್ತು ಸಾಂಸ್ಕೃತಿಕ ಉತ್ಸವವು ಸಂಭ್ರಮದಿಂದ ನಡೆಯಿತು. ಸಮಾರೋಪ ಕಾರ್ಯಕ್ರಮದಲ್ಲಿ ವಿಜೇತ ತಂಡಗಳಿಗೆ ಗಣ್ಯರು ಪ್ರಶಸ್ತಿಯನ್ನ ನೀಡಿ ಗೌರವಿಸಿದರು. ಎಡಿಫೈ 2025 ಎಂಬ ರಾಜ್ಯ ಮಟ್ಟದ ಅಂತರ್ ಕಾಲೇಜು ಯುಜಿ ಮತ್ತು ಪಿಜಿ ಮ್ಯಾನೇಜ್ಮೆಂಟ್ ಮತ್ತು ಸಾಂಸ್ಕೃತಿಕ ಉತ್ಸವವು ಸಂಭ್ರಮದಿಂದ ನಡೆಯಿತು. 2 ದಿನಗಳಲ್ಲಿ ಸುಮಾರು 15ಕ್ಕೂ ಅಧಿಕ ಸ್ಪರ್ಧೆ, 37ಕ್ಕೂ ಅಧಿಕ ಕಾಲೇಜಿನ 632ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಸ್ಪರ್ಧೆಯಲ್ಲಿ ಭಾಗವಹಿಸಿದ್ರು. ಫಿನಾನ್ಸ್, ಮಾರ್ಕೆಟಿಂಗ್, ಎಚ್ಆರ್, ಬಿಸಿನೆಸ್ ಕ್ವಿಜ್, ಬೆಸ್ಟ್ ಮ್ಯಾನೇಜ್ಮೆಂಟ್ ಟೀಮ್, ಬೆಸ್ಟ್ ಮ್ಯಾನೇಜರ್, ಸಾಂಸ್ಕೃತಿಕ ಕಾರ್ಯಕ್ರಮ, ಗಲ್ಲಿ ಕ್ರಿಕೆಟ್ ಸೇರಿದಂತೆ ವಿವಿಧ ಸ್ಪರ್ಧೆಗಳನ್ನು ನಡೆಸಲಾಯಿತು. ಇನ್ನು ಸಮಾರೋಪ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ನಟ ಭೋಜರಾಜ್ ವಾಮಂಜೂರು ಅವರು ಪಾಲ್ಗೊಂಡು ಮಾತನಾಡಿ ತಮ್ಮ ಆರಂಭಿಕ ಜೀವನವನ್ನ ನೆನಪಿಸಿಕೊಳ್ಳುತ್ತಾ ವಿದ್ಯಾರ್ಥಿಗಳಿಗೆ ಸಿಕ್ಕ ಅವಕಾಶವನ್ನ ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದರು. ವಿದ್ಯಾದಾನ ಪಂಪಿನ ಶ್ರೇಷ್ಠమైన ದಾನ ವಿದ್ಯಾದಾನ ನೋಡಿದು ಮಿತ್ತದ ದಾನ ಇಜ್ಜಿದೆ ಬಂದಾಗ ಅನ್ನದಾನ ವಿದ್ಯಾದಾನ ಶ್ರೇಷ್ಠದಾನ ಪಂಪೇರು ಅಂಚಿನ ಏತೋ ಶಾಲೆಯನ್ನು ಕಟ್ಟದು ಕಾರಣ ಊರುಡು ಶಾಲೆಯನ್ನು ಕಟ್ಟದು ಕನ್ನಡ ಮೀಡಿಯಂ ಇಂಗ್ಲೀಷ್ ಮೀಡಿಯಂ ಈ ಕಾಲೇಜಿ ಇಂಕೆ ಕೊರ ಕೇನ್ನಾಗ ಸರ್ ಮೈ ಜುಮ್ಮಾಣಿಂಗ್ ನೆಪನಾಗ ಈ ಜನ್ಮೋಡು ಮಾತೆಗಳ ತಿಕ್ಕುನ ಯೋಗ ಅತ್ತು ಸರ್ ಹಿರೇಗೆ ತಿಕ್ಕದ ನಂಚಿನ ಯೋಗ ನಿಕ್ಲೇ ತಿಕ್ಕದ ನಂಚಿನ ಭಾಗ್ಯ ಈ ವಿದ್ಯಾ ದೇಗುಲುಡು ಈ ದೇವಸ್ಥಾನಡು ಎತ್ತೋ ವಿದ್ಯಾರ್ಥಿನಗಳು ಕಲ್ತದ್ದು ಬೋತೇರು நம்மடப்புனா ஆஸ்தி ಬಂಗಾರ ಕಾಸು ಬದುಕು ಒಯ್ಯಿಲ್ಲ ಬೊಕ್ಕೊರಿಯಾಗಿ ದೆತ್ತೊಂಡ್ರೆ ಆಪನು ಬೊಕ್ಕೊರಿ ಬೈತೊಂಡ್ರೆ ಆಪನು ಆಂಡ ನಮ್ಮ ಜೀವಮಾನ ಪೂರ್ತಿ ಏತ್ತನೆಟ್ಟ ನಮ್ಮ ಭೂಮಿದ ಮಿತ್ತುಪ್ಪನ ಆತ್ತನೆಟ್ಟಲ ನಮ್ಮ ದೆತ್ತೊಂದೆ ಆವಂದಿನಂಚಿನ ಶಾಶ್ವತವಾದ ವರಿವು ಆಸ್ತಿ ಏಜಿನ ಪನ್ನಗ ಅವು ನಮ್ಮ ಕಲ್ತಿನ ವಿದ್ಯೆ ಮಾತ್ರ ಅವೇ ಒಂದು ಶಾಶ್ವತವಾದ ವರಿವು ನಮ್ಮೊಟ್ಟಿಗೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದ ವುಮೆನ್ಸ್ ನ್ಯಾಷನಲ್ ಎಜುಕೇಷನ್ ಸೊಸೈಟಿಯ ಅಧ್ಯಕ್ಷರಾದ ಮನಿಲ್ ಅಣ್ಣಪ್ಪ ನಾಯ್ಕ್ ಅವರು ಮಾತನಾಡಿ ಸಂಸ್ಥೆಯು ಆರ್ಥಿಕ ಉದ್ದೇಶಗಳಿಂದ ನಡೆಸಲ್ಪಡುತ್ತಿಲ್ಲ, ಬದಲಾಗಿ ವಿದ್ಯಾರ್ಥಿಗಳಿಗೆ ಉತ್ತಮ ವೇದಿಕೆಯನ್ನ ನಿರ್ಮಿಸುವ ಕೆಲಸ ಮಾಡುತ್ತಿದೆ ಎಂದು ಹೇಳಿದರು. ಇನ್ನು ಎಂಕ್ಲನೊಟ್ಟಿಗೆ ಸೇರಿದು ಎಂಕ್ಲನ ಕಾಲೇಜ್ ಎಂಚಿನ ಮಾತ ಮಲ್ಪ ಪಂಪಿನ ವಿಷಯನು ಎಲ್ಲ ವಿಷಯ ಡಾರಡ ಪಂಡೆ ಎಂಚಿನ ಮಲ್ಪ ಎಂಕ್ಲನ ಶಾಲ ಪಂಡೆ ಎಂಚಿನ ಏತು ವರ್ಷದಿಂಚು ಉಂಡು ಇಂದಕ್ಕೆ ಇಂಚಿನ ಮಾತ ಮಲ್ತೊಂದುಲ್ಲ ಬೊಕ ಎಂಕ್ಲನ ಸೊಸೈಟಿ ಎಂಕ್ಲನ ಜೋಕ್ಲೆನ ಕಲ್ಪೆರೆ ಬೊಕ ಕಲ್ಪಾಯರೆ ಮಾತ್ರ ತೂಪುನ ತಂದೆ ಜೋಕ್ಲೆನ ಹಿಡ್ದು ಕಾಸು ದೆತ್ತೊಂದು ಬಿಲ್ಡಿಂಗ್ ಕಟ್ಟಾರೆ ಈಗ ಡೊನೇಷನ್ ದೆತ್ತೊಂದು ಕಾಲೇಜ್ ನಡಪವಚ ಎಂಕ್ಲು ಖಾಲಿ ಎಂಕ್ಲನ ಬತ್ತಿನ ಫೀಸ್ಡ್ ಎಂಕ್ಲನ ಸ್ಟಾಫ್ಲ ಎಂಕ್ಲನ ಕಾಲೇಜ್ಲ ನಡಪಾಯರೆ ತೂಂದುಲ್ಲ ಅವೊಂದು ವಿಷಯ ಪಣ್ಣೆ ಕಾರ್ಯಕ್ಕೆ ಭಾರಿ ಖುಷಿ ಅಂಡು. ಈ ವೇಳೆ ಸಂಸ್ಥೆಯ ಕರೆಸ್ಪಾಂಡೆಂಟ್ ಅಜಿತ್ ಕಾಮತ್, ಸಂಸ್ಥೆಯ ನಿರ್ದೇಶಕಿ ಡಾಕ್ಟರ್ ಮೋಲಿ ಎಸ್ ಚೌಧರಿ ಸೇರಿದಂತೆ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ವಿದ್ಯಾರ್ಥಿನಿ ಪ್ರಜ್ಞಾ ಅವರು ಸ್ವಾಗತಿಸಿ ಕಾರ್ಯಕ್ರಮದ ಸಂಯೋಜಕರು ಹಾಗೂ ಸಹಾಯಕ ಪ್ರಾಧ್ಯಾಪಕರಾದ ಸನತ್ ಭಂಡಾರ್ಕರ್ ಅವರು ವಂದಿಸಿದ್ರು. ಕಾರ್ಯಕ್ರಮವನ್ನು ವಿದ್ಯಾರ್ಥಿನಿ ಗಾಯತ್ರಿ ಅವರು ನಡೆಸಿಕೊಟ್ಟರು. ಎಡಿಫೈ ಸಂಯೋಜಕಿ ಹಾಗೂ ಸಹಾಯಕ ಪ್ರಾಧ್ಯಾಪಕಿ ಸಾತ್ವಿಕ್ ಶೆಟ್ಟಿ ಅವರು ಎಡಿಫೈ ವರದಿಯನ್ನ ವಾಚಿಸಿದ್ರು. ಇದೇ ವೇಳೆ ವಿವಿಧ ಸ್ಪರ್ಧೆಗಳಲ್ಲಿ ವಿಜೇತ ತಂಡಗಳಿಗೆ ಗಣ್ಯರು ಬಹುಮಾನವನ್ನ ನೀಡಿ ಗೌರವಿಸಿದ್ರು. ಓವರಾಲ್ ರನ್ನರ್ ಆಗಿ ಬೆಸೆಂಟ್ ವುಮೆನ್ಸ್ ಕಾಲೇಜ್ ಮತ್ತು ಓವರಾಲ್ ಚಾಂಪಿಯನ್ ಆಗಿ ಎಸ್ಡಿಎಂ ಪಿಜಿ ಸೆಂಟರ್ ಪ್ರಶಸ್ತಿಯನ್ನ ಮುಡಿಗೇರಿಸಿಕೊಂಡಿತ್ತು. ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು.